ನನ್ನ ಹೆಸರು ವಸಂತ ಶ್ರೀದುರ್ಗ ಅಂತೇಳಿ. ನಾನು ಆರ್ಯಾಪು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ. ನಾವು ಗ್ರಾಮ ಪಂಚಾಯಿತಿ ನಮ್ಮ ಕಾರ್ಯವೈಖರಿ ಹೇಗಿದೆ ಅಂದರೆ, ಕುಡಿಯುವ ನೀರಿನಲ್ಲಿ ನಾವು 24 ಅವರ್ಸ್ ವ್ಯವಸ್ಥೆ ಮಾಡ್ತೇವೆ. ಆದರೆ ಕುಂಜೂರು ಪಂಜೆ ಎಂಬಲ್ಲಿ ನಾವು ಸ್ವಲ್ಪ ಬೋರಿನ ಬಗ್ಗೆ ನಮಗೆ ಒಂದು 4 ಇಂಚು ನೀರಿದ್ದು ಆ ಬೋರು ಡ್ರೈ ಆಗ್ತದೆ ಅಂತೇಳಿ ನಮಗೆ ತಿಳಿಲಿಲ್ಲ. ಪಂಪು ಕೆಟ್ಟು ಹೋಗಿದೆ ಅಂತೇಳಿ ನಾವು ಕೂಡಲೇ ಹೋಗಿ ಪಂಪನ್ನು ತೆಗೆದು ಹೊಸ ಪಂಪು ಖರೀದಿಸಿ ತಿಳಿಸುವಾಗ ಬೋರ್ ಡ್ರೈ ಆಯಿತು ಅಂತ ಗೊತ್ತಾಯಿತು. ಆಗ ಅಷ್ಟರಾಗುವಾಗ 4 ದಿವಸ ಆಯಿತು. 4 ದಿವಸ ಆದ ಕೂಡಲೇ ನಾವು ಶೀಘ್ರವಾಗಿ ಯಮುನಾ ಬೋರ್ವೆಲ್ನವರಿಗೆ ಮತ್ತು ಎಲ್ಲ PDO ನಮ್ಮ ಅಭಿವೃದ್ಧಿ ಅಧಿಕಾರಿಯವರು ತುಂಬ ಪ್ರಯತ್ನಪಟ್ಟು ಗಾಡಿ ಹೇಳುವಾಗ ಗಾಡಿ ಅದು ಸುಳ್ಯದಲ್ಲಿತ್ತು. ಅಲ್ಲಿಂದ ಒಂದು ಬೋರ್ ಕೊರೆಯುವುದರಲ್ಲಿ 1 ದಿವಸ ಅದು ಲೇಟ್ ಆಯಿತು. ಆದ ಕಾರಣ 7ನೇ ದಿವಸಕ್ಕೆ ಈಗ ಬೋರ್ ಕೊರೆಯುತ್ತಿದ್ದೇವೆ. 4 ಇಂಚು ನೀರು ಸಿಕ್ಕಿದೆ. ಈಗ ಪಂಪನ್ನು ಎತ್ತಿ ಕೂಡಲೇ ನಾವು ಹೊಸ ಬೋರಿಗೆ ಇಳಿಸುವಂಥ ಕಾರ್ಯಕ್ರಮ ಆಗ್ತದೆ. ನಾಳೆಯಿಂದ ಕುಂಜೂರು ಪಂಜದ ಪರಿಸರದವರಿಗೆ ಕುಡಿಯುವ ನೀರಿನ ತೊಂದರೆ ಇಲ್ಲದಾಗಿ ನಿಭಾಯಿಸುವ ಕಾರ್ಯವನ್ನು ಮಾಡುತ್ತೇವೆ ಅಂತ ಹೇಳ್ತಾ, ಬೋರು ಹೇಗೆ ಇರ್ತದೆ ಅಂದರೆ, ಒಂದು 530 ಫೀಟ್ ಆಳ ತೆಗೆದಿದ್ದೇವೆ ಅವತ್ತು ತೆಗೆಯುವಾಗ. ಈಗ ನಾವು ಮೊನ್ನೆ ಬೋರ್ ಇಳಿಸುವಾಗ 290 ಹೋದದ್ದು. ಅಂದರೆ ಅದರ ಕೇಸಿಂಗಿನ ಪ್ರಾಬ್ಲಮಿಂದಾಗಿ ಏನೋ ಗೊತ್ತಿಲ್ಲ, ಹೂಳು ತುಂಬಿ ಅದು ಇದಾಗಿದೆ. ಆದ್ದರಿಂದ ಆ ಬೋರನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಕೊಟ್ಟರೆ ಅದು ಪುನಃ ಸಮಸ್ಯೆ ಆಗ್ತದೆ ಅಂತೇಳಿ ಹೊಸ ಬೋರನ್ನು ತೆಗಿಲಿಕ್ಕೆ ಇದು ಮಾಡಿದ್ದೇವೆ. ಆದರೆ ಹೊಸ ಬೋರು ತೆಗೆಯುವುದಂದರೆ ಒಂದು 4-5 ದಿವಸ ಆದರೂ ಅದಕ್ಕೆ ನೀರು ಇಟ್ಕೊಳ್ತದೆ. ಆದರೂ ಅದನ್ನು ನಾವು ಇದು ಮಾಡದೆ ಈಗ ಶೀಘ್ರವೇ ಇದರಲ್ಲಿ ಮಾಡಿದ್ದೇವೆ. ನೀರು ದೇವರ ದಯದಿಂದ 4 ಇಂಚು ನೀರು ಸಿಕ್ಕಿದೆ. ಆದ್ದರಿಂದ ನಮಗೆ ನೀರಿನ ಅಭಾವ ಕುಂಜೂರು ಪಂಜೆ ಜನತೆಗೆ ಇನ್ನು ಬರಲಿಕ್ಕಿಲ್ಲ ಅಂತ ಕಾಣ್ತದೆ.